ಕೊರೋನಾ ಮಹಾಮಾರಿಗೆ ಇಡೀ ದೇಶವೇ ತತ್ತರಿಸಿ ಹೋಗಿದೆ. ಆದರೆ ಈಗ ಸೋಂಕಿತರ ಸಂಖ್ಯೆ ಇಳಿಮುಖವಾಗ್ತಾ ಇದ್ದು ಅಲ್ಲಲ್ಲಿ ರಕ್ತದಾನ ಶಿಬಿರ ಕೂಡ ನಡೀತಾ ಇದೆ. ಈ ಹಿನ್ನೆಲೆ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಘಟಕ ಹಾಗೂ ಬ್ಲಡ್ ಡೋನರ್ ಕೇರಳ ಇವರ ಸಂಯೋಜನೆಯಲ್ಲಿ ರಕ್ತದಾನ ಶಿಬಿರ ನಡೆದಿದೆ. ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸುತ್ತಿರುವ ಮಾನವ ಕುಲಕ್ಕೆ ಏನಾದರೂ ಒಳಿತು ಆಗಬೇಕೆಂಬ ಆಶಯದಲ್ಲಿ ಕುವೈಟ್ನಲ್ಲಿ ನೆಲೆಸಿರುವ ಭಾರತದ ವಿವಿಧ ಭಾಗದ ಜನರು ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿದ್ದಾರೆ. ರಕ್ತದಾನ ಮಾಡಿದ ಎಲ್ಲರಿಗೂ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಧನ್ಯವಾದವನ್ನು ಸಲ್ಲಿಸಿದೆ. ಎಲ್ರಿಗೂ ನಮಸ್ತೆ. ಕೊರೋನಾ ಎಂಬ ಮಹಾಮಾರಿಯಿಂದ ತತ್ತರಿಸಿದ ನಂತರ ಮಾನವ ಕುಲಕ್ಕೆ ಏನಾದರೂ ಉಳಿತಾಗಬೇಕೆನ್ನುವ ಉದ್ದೇಶದಿಂದ ಭಾರತೀಯ ಪ್ರವಾಸಿ ಪರಿಷತ್ ಕುವೈಟ್ ಕರ್ನಾಟಕ ಘಟಕ ಹಮ್ಮಿಕೊಂಡಿರುವಂಥ ಬ್ಲಡ್ ಡೊನೇಷನ್ ಕ್ಯಾಂಪ್ ರಕ್ತದಾನ ಶಿಬಿರ ಇವತ್ತು ತುಂಬ ಯಶಸ್ವಿಯಾಗಿ ನೆರವೇರ್ತಾ ಉಂಟು, ಕಾರ್ಯರೂಪದಲ್ಲಿದೆ. ಕೇರಳ ಬ್ಲಡ್ ಡೋನರ್ಸ್ ಅವರ ಜೊತೆ ನಾವು ಸೇರಿ ಮಾಡಿರುವಂಥ ಸಂಯುಕ್ತ ಸಂಯೋಜನೆಯಲ್ಲಿ ಮಾಡಿರುವಂಥ ಈ ಕಾರ್ಯಕ್ರಮಕ್ಕೆ ಭಾರತದ ಎಲ್ಲ ವಿಭಾಗದ ಜನರು ಒಳ್ಳೆಯ ಸಹಕಾರವನ್ನು ನೀಡಿದ್ದಾರೆ. ನಾವೆಲ್ಲರಿಗೂ ಧನ್ಯವಾದ ಅರ್ಪಿಸ್ತೇವೆ. ಯಾಕಂತ ಹೇಳಿದ್ರೆ ಅದಾನ್ ಆಸ್ಪತ್ರೆ ಬ್ಲಡ್ ಡೊನೇಷನ್ ಕ್ಯಾಂಪಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 2020 ಮುಗಿಯುವುದರ ಒಳಗೆ 21ಕ್ಕೆ ಒಂದು ಒಳ್ಳೆ ಪಾಸಿಟಿವ್ ಮೆಸೇಜ್ ಜೊತೆ ನಾವು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದು, ಮುಂದಿನ ವರ್ಷ ಪ್ರಪಂಚ ಮಾನವ ಕುಲ ಕೊರೋನಾ ಮುಕ್ತರಾಗುವ ಒಂದು ಭರವಸೆಯೊಂದಿಗೆ ಮತ್ತು ನಂಬಿಕೆಯೊಂದಿಗೆ ನಾವು ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಎಲ್ಲರಿಗೂ ದೇವರು ಒಳ್ಳೆಯದು ಮಾಡಲಿ. ಬರುವ ವರ್ಷ ನಾವೆಲ್ಲರೂ ಕೊರೋನಾ ಮುಕ್ತ ಪ್ರಪಂಚದೊಂದಿಗೆ ಭೇಟಿಯಾಗೋಣ ಎಂಬ ವಿಶ್ವಾಸದೊಂದಿಗೆ